ಕಾರ್ಯಕರ್ತರು. ಸ್ನೇಹಿತರೆ, ಭಾರತದ ಇತಿಹಾಸವನ್ನು ಒಂದ್ಸಲ ನೋಡಿದರೆ ಕಳೆದ 10 ವರ್ಷಗಳಿಂದ ಜಗತ್ತಿನಲ್ಲಿ ಶ್ರೇಷ್ಠವಾದ ಭಾರತ ಎಂಬಂಥ ಬಿರುದನ್ನು ಈಗಾಗಲೇ ಪಡ್ಕೊಂಡಿದೆ. ಈ ಒಂದು ಬಿರುದಿಗೆ ಪೂರಕವಾಗಿ ಇವತ್ತು ಕರ್ನಾಟಕದಾದ್ಯಂತ, ದೇಶದಾದ್ಯಂತ ಬೇರೆ ಬೇರೆ ಯುವ ಸಂಘಗಳು ಸೇರಿಕೊಂಡು ಭಾರತದ ಹೆಮ್ಮೆಯನ್ನು ಇಡೀ ಜಗತ್ತಿನಲ್ಲಿ ಪ್ರಸರಿಸುವಂಥ ಕೆಲಸಗಳು ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ನಮೋ ಭಾರತ್ ಇದರ ಆಶ್ರಯದಲ್ಲಿ ಅದರ ಸಂಚಾಲಕರಾಗಿದ್ದ ಚಕ್ರವರ್ತಿ ಸೂಲಿಬೆಲೆ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಕಳೆದ ಕೆಲವು ದಿನಗಳಿಂದ ಚಾಮರಾಜನಗರದಿಂದ ಹೊರಟು ಬೀದರ್ನ ತನಕ ಸುಮಾರು 50 ಕಾರ್ಯಕ್ರಮಗಳು ಈಗಾಗಲೇ ನಡೆದಿದೆ. ಸುಮಾರು 1000 ಜನ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಅದೇ ರೀತಿ ಪುತ್ತೂರಿನಲ್ಲಿ ಕೂಡ ಇದೇ ಬರುವ ತಾರೀಕು 14ನೇ ಗುರುವಾರದಂದು ಸಂಜೆ 5 ಗಂಟೆಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಂಥ ದೇವಸ್ಥಾನದ ಎದುರಿನ ಬಲಭಾಗದ ಗದ್ದೆಯಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಮತ್ತು ಪರವೂರಿನ ಜನ ಎಲ್ಲ ಬರಬೇಕು ಎಂಬಂಥ ಬಯಕೆ ನಮ್ಮದು. ಅದರಲ್ಲೂ ಕೂಡ ವಿದ್ಯಾರ್ಥಿ ಬಳಗಗಳು ಸುಮಾರು ಯಾರು ಹೊಸದಾಗಿ 18 ವರ್ಷಗಳ ಮೀರಿದರೆ ಇಂಥ ವಿದ್ಯಾರ್ಥಿಗಳು ಇದರಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬರಬೇಕೆಂಬಂಥ ಅಪೇಕ್ಷೆ ನಮ್ಮದು ಬಹಳ ಮುಖ್ಯ ಮಾತು, ಬಹಳ ದೊಡ್ಡದು. ಈ ನಿಟ್ಟಿನಲ್ಲಿ ಪುತ್ತೂರಿನ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಜಗತ್ತಿನಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಏನು ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ರಾರಾಜಿಸ್ತಿದೆ. ಇದಕ್ಕೂ ಕಾರಣ ನಮ್ಮ ಯುವಜನತೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ. ಆ ನಿಟ್ಟಿನಲ್ಲಿ ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು. ಯಾಕಂತ ಹೇಳಿದರೆ ಅದನ್ನು ತಮ್ಮ ಮಾಧ್ಯಮದ ಮೂಲಕ ಜನರಿಗೆ ತಿಳಿಯಪಡಿಸಲುವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಬೇರೆ ವಿಶೇಷವನ್ನು ನಾವು ಹೇಳಲಿಕ್ಕಿಲ್ಲ. ನಮೋ ಬ್ರಿಗೇಡ್ನ ಬಗ್ಗೆ ಆಗಲಿ, ನಮೋ ಭಾರತನ ಬಗ್ಗೆ ಆಗಲಿ ತಾವೆಲ್ಲ ತಿಳ್ಕೊಂಡಿದ್ದೀರಿ. ಇಡೀ ದೇಶವೇ ಅದನ್ನು ತಿಳ್ಕೊಂಡಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಇದಕ್ಕೆ ಸಹಕಾರ ಕೊಡಬೇಕಾಗಿ ನಾನು ನಮೋ ಭಾರತ್ನ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.